ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಬಲ್ಲಾಡು ಮೂಲಕ ವಿಟ್ಲ ಸಂಪರ್ಕಿಸುವ ರಸ್ತೆ ಕುಸಿಯುವ ಹಂತಕ್ಕೆ ತಲುಪಿದೆ. ಈ ರಸ್ತೆಯ ಬಪ್ಪಳಿಗೆ ಎಂಬಲ್ಲಿ ರಸ್ತೆಯ ಒಂದು ಬದಿ ಕುಸಿಯಲಾರಂಭಿಸಿದ್ದು, ಅತಿ ಹೆಚ್ಚು ವಾಹನ ಸಂಚಾರವಿರುವ ಈ ರಸ್ತೆಯಲ್ಲಿ ಸಂಚರಿಸುವುದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ರಸ್ತೆ ಇಂಚಿಂಚಿನಂತೆ ಕುಸಿತಾ ಇದ್ದು, ದುರಸ್ತಿಪಡಿಸುವಂತೆ ಮನವಿ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಇದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಳೆ ನೀರು ಹರಿಯಲು ಚರಂಡಿ ಇಲ್ಲದ ಕಾರಣ ರಸ್ತೆಯಲ್ಲೇ ಹರಿಯುವ ಮಳೆ ನೀರು ಕುಸಿತಾ ಇರುವ ಭಾಗದಿಂದಲೇ ಹರಿಯಲಾರಂಭಿಸಿದ್ದು, ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡಲಿದೆ. ಅಲ್ಲದೆ ಈ ರಸ್ತೆಯಲ್ಲಿ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಟ್ಟ ಶಾಲಾ ವಾಹನಗಳು ಕೂಡ ತೆರಳ್ತಾ ಇದ್ದು, ನಿರ್ಲಕ್ಷ್ಯ ವಹಿಸಿದಲ್ಲಿ ಮಕ್ಕಳ ಪ್ರಾಣಕ್ಕೂ ಕೂಡ ಕಂಟಕವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ದೂರಿದ್ದಾರೆ. ಸ್ಥಳಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಭೇಟಿ ನೀಡಿ ಸಮಸ್ಯೆಯ ಬಗ್ಗೆ ಅರಿತುಕೊಂಡಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಬಸ್ ಬೀಳ್ಲಿಕ್ಕೆ ಉಂಟು ಇಲ್ಲಿ. ಬಿದ್ದ ಮೇಲೆ ಇವರು ಬಂದು ವಾಪಸ್ ಅದನ್ನು ಬಿದ್ದ ಮೇಲೆ ಟಿಸಿ ಗೊತ್ತಾಗ್ತದೆ ಇಲ್ಲಿ ಪರಿಹಾರ ಕೊಡ್ಬೇಕಂತ. ಅದಕ್ಕೆ ಮೊದಲೇ ಮಾಡುವುದಲ್ಲ ಇಲ್ಲಿ ಇದೆಲ್ಲ. ಇದು ಒಂದು ಮೇನ್ ರೋಡ್ ನೋಡಿ, ಈ ಮೇನ್ ರೋಡನ್ನೇ ಒಂದು ಸರಿ ಮಾಡದಿದ್ರೆ ಎಲ್ಲಿ ಒಂದು ಒಳ ರಸ್ತೆಗಳನ್ನು ಹೋಗಿ ಅಲ್ಲಿ ತೊಂದರೆ ಕೊಡ್ತಾರೆ ಅವರಿಗೆ. ಕಾಂಪೌಂಡ್ ವಾಲ್ ತೆಗೀರಿ, ಅದು ಮಾಡಿ ಇದು ಮಾಡಿ ನೀವು ರಸ್ತೆಯನ್ನು ಕಿರಿದು ಮಾಡಿದ್ದೀರಿ ಅಂತ. ಈ ಮೇನ್ ರೋಡನ್ನೇ ಸರಿ ಮಾಡದಿದ್ರೆ ಮತ್ತೆ ಇನ್ನು ಇವರು ಯಾವಾಗ ಇದನ್ನು ಸರಿ ಮಾಡೋದು? ಅದರಲ್ಲಿ ನೋಡಿ, ಅಲ್ಲಿ ಆ ಸೈಡಲ್ಲಿ ನೋಡಿ ಫುಲ್ ಕಣಿಯನ್ನೇ ಬ್ಲಾಕ್ ಮಾಡಿದ್ದಾರೆ. ಅದನ್ನೆಲ್ಲ ಡ್ರೈನೇಜ್ ಅದನ್ನೆಲ್ಲ ತೆಗೆದು ಒಂದು ಕ್ಲೀನ್ ಮಾಡಿಸುವಷ್ಟು ಇವ್ರ ಹತ್ರ ವ್ಯವಸ್ಥೆ ಇಲ್ಲ ಅಂತಂದರೆ ಇಷ್ಟು ಸಾವಿರ ದಿನದಲ್ಲಿ ಒಂದು 10,000 ಜನಗಳು ಓಡಾಡೋ ರಸ್ತೆ ಇದು. ಬಪ್ಪಲಿಗೆಲ್ಲಿ ಚರಂಡಿದು ಕೆಲಸನೇ ಇಲ್ಲ. ಆ ಮೇಲೆ ನೋಡಿದರೆ ರೋಡಲ್ಲಿ ನೀರು ಹೋಗ್ತಾ ಉಂಟು. ಮುನ್ಸಿಪಾಲಿಟಿಯವರು ನೋಡ್ತಾರೆ, ಹೋಗ್ತಾರೆ, ಬರ್ತಾರೆ, ಅಲ್ಲಿಗೆ ಮುಗೀತು. ಇವತ್ತು ಈ ರಸ್ತೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಈಗಾಗಲೇ 2-3 ಅವಘಡಗಳು ನಡೆದು ವಾಹನ ಸವಾರರು ಇವತ್ತು ಅಪಾಯದ ಅಂಚಿನಲ್ಲಿ ಇವತ್ತು ಸಂಚರಿಸುವಂಥ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಇಲ್ಲಿಯ ಸಾರ್ವಜನಿಕರು ಸೇರಿಕೊಂಡು ಅಪಾಯದ ಸೂಚನಾ ಫಲಕವನ್ನು ಅಳವಡಿಸಿದ್ದಾರೆ. ಇವತ್ತು ನಗರಸಭೆ ಎಚ್ಚೆತ್ತುಕೊಳ್ಳದಿದ್ದರೆ ಈ ಭಾಗದಲ್ಲಿ ಇನ್ನೊಂದಷ್ಟು ಅನಾಹುತಗಳು ನಡೆಯಲಿಕ್ಕಿದೆ. ಅದಕ್ಕೆ ಬೇಕಾಗಿ ನಾನು ಹೇಳುವಂಥದ್ದು, ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಕ್ಷಣ ಬಂದು ಅಲ್ಲಿ ಅಪಾಯದ ಜಾಗದಲ್ಲಿ ಒಂದಷ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿಯಲ್ಲಿ ಯಾರು ಮಣ್ಣು ಹಾಕಿ ಆ ರಸ್ತೆ ಎನ್ಕ್ರೋಚ್ಮೆಂಟ್ ಮಾಡಿದಾರೋ ಆ ಮಣ್ಣನ್ನು ತೆಗೆದು ಅಗಲೀಕರಣ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಈ ಕೆಲಸವನ್ನು ತಕ್ಷಣ ಮಾಡಬೇಕು. ಇಲ್ಲದಿದ್ದರೆ ಬಹುಶಃ ಈ ಭಾಗದ ಜನರ ಒಟ್ಟಿಗೆ ಸೇರಿಕೊಂಡು ನಾವು ಇಲ್ಲಿ ರಸ್ತೆಯಲ್ಲಿ ಕೂತುಕೊಳ್ಳುವಂಥ ಒಂದು ಅನಿವಾರ್ಯತೆ ಬರ್ಬೋದು ಅಂತೇಳಿ ನಾನು ನಗರಸಭೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.